ಡ್ರಗ್ಸ್ ಮುಕ್ತ ಮಂಗಳೂರು ಮಾಡಲು ಗೃಹ ಸಚಿವರು ಹೇಳಿದರು. ನಾನು ಕೂಡ ಇದಕ್ಕೆ ಒತ್ತು ನೀಡಿ ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದೀಗ ಪೊಲೀಸರು ಬಿಗು ಕ್ರಮ ಕೈಗೊಂಡು ಹಲವು ಕಡೆ ದಾಳಿ ಮಾಡಿ ತಪಾಸಣೆ ಮೂಲಕ ಕಡಿವಾಣ ಹಾಕ್ತಾ ಇದ್ದಾರೆ. ಕಳೆದ 2 ತಿಂಗಳಿನಲ್ಲೇ ಡ್ರಗ್ಸ್ ಸರಬರಾಜು ಮಾಡುವ ಹಲವು ಕ್ರಿಮಿನಲ್ಗಳನ್ನು ಬಂಧಿಸಲಾಗಿದೆ. ಸಾಕಷ್ಟು ಪ್ರಯತ್ನ ಪೊಲೀಸ್ ಇಲಾಖೆ ಸರ್ಕಾರ ಮಾಡ್ತಾ ಇದ್ದು ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡುವುದೇ ನಮ್ಮ ಗುರಿಯಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಆದ ಬಳಿಕವೂ ನೈತಿಕ ಪೊಲೀಸ್ಗಿರಿ ನಡೀತಾ ಇದೆಯಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಾನೂನು ಬಾಹಿರವಾಗಿ ನಡೀತಾ ಇರುವ ಯಾವುದೇ ಕೃತ್ಯಗಳ ವಿರುದ್ಧ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ವಹಿಸುತ್ತಾರೆ. ಕಾನೂನು ಪ್ರಕಾರ ಮಾಡುವುದನ್ನು ನಾವು ಮಾಡ್ತೇವೆ. ಬಿಸಿ ಮುಟ್ಟಿಸುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ. ಅಕ್ರಮ ಚಟುವಟಿಕೆ ಮಾಡುವವರ ವಿರುದ್ಧ ಇನ್ನೂ ಹೆಚ್ಚಿನ ಕ್ರಮ ವಹಿಸಲು ಇಲಾಖೆ ಮುಂದಾಗಿದೆ. ಸರ್ಕಾರ ಇದಕ್ಕೆ ಹಿಂದೇಟು ಹಾಕೋದಿಲ್ಲ ಅಂತ ಹೇಳಿದ್ರು. ಯಾರಾದರೂ ತಪ್ಪು ಮಾಡ್ತಾ ಇದ್ರೆ ಮಾಹಿತಿ ಕೊಟ್ಟಲ್ಲಿ ಪೊಲೀಸರು ಕ್ರಮ ವಹಿಸ್ತಾರೆ. ತಾವೇ ಖುದ್ದಾಗಿ ಕಾನೂನು ಕೈಗೆತ್ತಿಕೊಳ್ಳಬೇಡ್ರಿ ಅಂತ ಹೇಳಿದ್ರು. ಇನ್ನು ಬಿಜೆಪಿ ಶಾಸಕರ ಹಕ್ಕುಚ್ಯುತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಅವರು, ಪ್ರೋಟೋಕಾಲ್ ಉಲ್ಲಂಘನೆ ಆದ ಕೆಲವು ಕಡೆಗಳಲ್ಲಿ ಈ ಹಿಂದೆ ಆದ ಗೊಂದಲಗಳನ್ನು ನಾವು ಬಗೆಹರಿಸಿದ್ದೇವೆ. ಈಗ ಯಾವುದೇ ಗೊಂದಲಗಳು ಇಲ್ಲ. ಅದಕ್ಕೋಸ್ಕರ ಸ್ಪಷ್ಟವಾದ ಸಮಿತಿ ಇರುತ್ತೆ. ಗೊಂದಲ ಸೃಷ್ಟಿಯಾದ್ರೆ ಅದನ್ನು ಬಗೆಹರಿಸ್ತೇವೆ. ಪ್ರೋಟೋಕಾಲ್ ಎಲ್ಲರೂ ಪಾಲನೆ ಮಾಡಬೇಕು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರಿಪಡಿಸಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜನಪ್ರತಿನಿಧಿಗಳು ಪಾಲ್ಗೊಂಡಿಲ್ಲವಲ್ಲ ಯಾಕೆ ಎಂಬ ಪ್ರಶ್ನೆಗೆ ನೀವು ಅವರನ್ನೇ ಕೇಳಿ ಉತ್ತರ ಪಡೀರಿ ಅಂತ ಹೇಳಿದ್ರು. ಮುಕ್ತ ಮಂಗಳೂರು ಮಾಡಬೇಕು ಅಂತ ಗೃಹ ಸಚಿವರು ಕೂಡ ಹೇಳಿದರು. ನಾನು ಕೂಡ ಇಲ್ಲಿ ಬಂದು ಸಭೆಯನ್ನು ಮಾಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿದ್ದು. ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲ ಕಡೆ ಅನೇಕ ವಿದ್ಯಾಸಂಸ್ಥೆಗಳು ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲೆಲ್ಲ ಭೇಟಿ ಕೊಟ್ಟು ಇದರ ಬಗ್ಗೆ ಜಾಗೃತಿಯನ್ನು ಮತ್ತು ವಿಚಾರಣೆಯನ್ನು ತಪಾಸಣೆಯನ್ನು ಎಲ್ಲರನ್ನೂ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮತ್ತು ಕಳೆದ 2 ತಿಂಗಳಲ್ಲಿ ಭಾಳಷ್ಟು ಈ ಪೆಡ್ಲರ್ಸ್ ಅಂತ ಏನು ಹೇಳ್ತೀವಿ, ಈ ಡ್ರಗ್ಸನ್ನು ಸರಬರಾಜು ಮಾಡ್ತಕ್ಕಂಥವ್ರನ್ನು ಕೂಡ ಅನೇಕ ಜನರು ಹಿಡಿದಿದ್ದಾರೆ. ಮತ್ತು ಕೇಸ್ಗಳು ಬುಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಅದರಿಂದ ಸಾಕಷ್ಟು ಪ್ರಯತ್ನವನ್ನು ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ಉದ್ದೇಶ ಈ ಡ್ರಗ್ಸಿನ ಒಂದು ಹಾವಳಿಯಿಂದ ಜನರು ವಿಮುಕ್ತರಾಗಬೇಕು. ಯುವಕರ ಮೇಲೆ ಏನು ಅದರ ಪರಿಣಾಮ ಬೀರ್ತದೆ ಅದನ್ನು ಖಂಡಿತವಾಗಿ ಅದರ ಬಗ್ಗೆ ಸ್ಪಷ್ಟ ಕ್ರಮಗಳನ್ನು ತಗೊಳ್ಬೇಕು ಅಂತ ನಮ್ಮ ಇಲಾಖೆಯವರು ಮಾಡ್ತಾಯಿದ್ದಾರೆ. ಈ ಪ್ರಕರಣಗಳು ಆಗ್ತಾ ಇದ್ದ ಸಂದರ್ಭದಲ್ಲಿ ಸರಿಯಾದ ಕ್ರಮಗಳು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ಯಾರ್ಯಾರು ಈ ರೀತಿಯಾದಂಥ ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡು ಹಿಂಸಾತ್ಮಕವಾದಂಥ ರೀತಿಯಲ್ಲಿ ನಡ್ಕೊಳ್ತಾರೆ, ಕಾನೂನು ಬಾಹಿರವಾಗಿ ನಡ್ಕೊಳ್ತಾರೆ, ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳು ಆಗಬೇಕು ಅಂತ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ಅನೇಕ ಜನರ ಮೇಲೆ ಕೇಸ್ಗಳು ಬುಕ್ ಮಾಡಿದೆ, ಅನೇಕ ಜನರನ್ನು ಒಳಗೂ ಕೂಡ ತೊಗೊಂಡಿದ್ದಾರೆ. ಆದ್ದರಿಂದ ಕಾನೂನು ಪ್ರಕಾರ ಏನೇನು ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಈಗ ಯಾರ್ಯಾರು ಇಂಥ ಒಂದು ಕೃತ್ಯಗಳಿಗೆ ಕೈ ಹಾಕ್ತಾರಲ್ಲ ಅಂಥವ್ರಿಗೆ ಬಿಸಿ ಮುಟ್ಟಿಸೋ ಕೆಲಸ ನಾವು ಮಾಡಿದ್ದೀವಿ ಈಗಾಗಲೇ. ಕೆಲವು ಏನು ಪ್ರೋಟೋಕಾಲ್ ಪ್ರಕಾರ ನಡೆದಿಲ್ಲ ಅಂತ ಕೆಲವು ವಿಚಾರಗಳಿತ್ತು. ಅದರಿಂದ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು. ಅದು ಈಗ ಒಂದು ಸ್ಪಷ್ಟವಾದಂಥ ಆದೇಶ ಕೊಟ್ಟು ಈಗ ಜಿಲ್ಲಾಧಿಕಾರಿಗಳು ಯಾವುದೇ ಕಾರ್ಯಕ್ರಮ ಆದರೂ ಅದಕ್ಕೆ ಸ್ಪಷ್ಟವಾದಂಥ ಒಂದು ಸಮಿತಿ ಇರ್ತದೆ. ಆ ಸಮಿತಿ ಪ್ರಕಾರ ಕೂಡ ನಡಿಬೇಕು ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಮುಂದೆ ಯಾವುದೇ ರೀತಿ ಈ ಥರ ಗೊಂದಲಗಳು ಸೃಷ್ಟಿಯಾಗಬಾರ್ದು, ಆ ರೀತಿಯಾಗಿ ನಡ್ಕೊಳ್ಬೇಕು. ಲೆಟ್ರ್ ಯಾರಾದರೂ ಕೊಡಲಿ, ತಪ್ಪಾಗಿದ್ರೆ ಸರಿಪಡಿಸ್ಕೋಬೇಕು. ಅಥವಾ ತಪ್ಪ ಇಲ್ಲದೆ ಹೋದರೆ ಅದರ ಬಗ್ಗೆ ನಾವು ಕ್ರಮ ಏನು ತೊಗೊಳ್ಬೇಕಾಗಿಲ್ಲ. ಆದರೆ ಇವತ್ತು ಏನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಸೃಷ್ಟಿಯಾಗಿದೆ. ಅದು ಮುಂದೆ ಆ ಥರ ಏನು ಆಗೋದಿಲ್ಲ. ಯಾರೂ ಕೂಡ ಈ ಪ್ರೋಟೋಕಾಲನ್ನು ಉಲ್ಲಂಘನೆ ಆಗಬಾರ್ದು. ಮತ್ತು ಯಾರ ಜನಪ್ರತಿನಿಧಿಗಳ ಹಕ್ಕನ್ನು ನಾವು ಮೊಟಕು ಮಾಡಬೇಕು ಅಂತ ಏನೇನೂ ಇಲ್ಲ. ಎಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡೇ ಕೆಲಸ ಮಾಡ್ತೀವಿ. ಅದರಿಂದ ಇದನ್ನು ಸರಿಪಡಿಸುವಂಥ ಕೆಲಸ ನಮ್ಮ ಇಲಾಖೆಯವರು ಮಾಡ್ತಾರೆ.